ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಏನಿತ ಮಲ್ಲಸುದಿಲು. ದಕ್ಷಿಣ ಕನ್ನಡ ಜಿಲ್ಲೆಡು ಸೆಪ್ಟೆಂಬರ್ 17కు ಕೊರೋನಾ ಸೀಕ್ ತಡೆಪು ಮಾಮಲ್ಲ ಲಸಿಕಾ ಅಭಿಯಾನ 1.5 ಲಕ್ಷ ಜನಕ್ಕೂ ಇಂಜೆಕ್ಷನ್ ವಿಡಿಯೋ ಪಾತ್ರ ಕಥೆಟ್ಟು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ಬಿ. ರಾಜೇಂದ್ರ. ಜೋಕ್ಲಿಡ್ದು ಪರಬೆರೆ ಮುಟ್ಟ ಪೊಂಜೋಲಿನ ಮಿತ್ತು ಅತ್ಯಾಚಾರ ನಡೆತೊಂದು ಪುನೇಕು ವಿರೋಧ ಅಪರಾಧಿಗಳಿಗೂ ಕಠಿಣ ಶಿಕ್ಷೆ ಆವಡು ಕುಂದಾಪುರಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ. ಮಲ್ಪೆ ಬಂದರಡ್ದು ಮೀನು ಪತ್ತೆರೆ ಪೋದು ಕಡಲಿಡ್ದು ಅಪಾಯ ಗೊತ್ತಿಕಲ್ದು ಬೂರ್ನ ಸಾಗರ್ ಸಾಮ್ರಾಟ್ ಓಡ 11 ಜನ ಬೇಲೆ ದಕ್ಲಿನ ಬಚಾವ್ ಮಲ್ತಿನ ಇಂಡಿಯನ್ ಕೋಸ್ಟ್ ಗಾರ್ಡ್ದ ಬೋಟು. ಕುಡ್ಲಾಫಳ್ಳಿರ್ದ ಮಲ್ಬಾರ್ ಗೋಲ್ಡ್ಸ್ ಅಂಡ್ ಡೈಮಂಡ್ ಸಂಸ್ಥೆಡು 14 ಬಡವರ ಕುಟುಂಬಗಳಿಗೆ ಇಲ್ಲು ಕಟ್ಟರೆ ಪಣವಸಾಯ ಒಂದು ದೇವರ ಮೆಚ್ಚಿನ ಕೆಲಸ. ಆರ್ ಪದ್ಮರಾಜ್. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡು ಶುಕ್ರವಾರ ಮಾಮಲ್ಲ ಕೊರೋನಾ ಸೀಕ್ ತಡೆಪುನ ಲಸಿಕಾ ಅಭಿಯಾನ ನಡಪೆರೆಯಿತದು 1.5 ಲಕ್ಷ ಜನಕ್ಕೂ ಇಂಜೆಕ್ಷನ್ ಕೊರ್ಪುನ ಉದ್ದೇಶ ದೀವೊಂದೊಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂತೆರ 6 ಲಸಿಕಾ ಶಿಬಿರದ ತಯಾರಿದ ಬಗೆಟ್ ಜಿಲ್ಲೆದ ಮಾತ ಸ್ಥಳೀಯ ಜನಪ್ರತಿನಿಧಿಲು ಪಿಡಿಒ ಬೊಕ್ಕ ಗ್ರಾಮ ಲೆಕ್ಕಾಧಿಕಾರಿಲಿಡ ವಿಡಿಯೋ ಪಾತ್ರಕತೆ ನಡಪಾದು ವಿವರ ಕೊರಿಯರ. ದಕ್ಷಿಣ ಕನ್ನಡ ಜಿಲ್ಲೆಡು ಶುಕ್ರವಾರ ಮಾಮಲ್ಲ ಲಸಿಕಾ ಅಭಿಯಾನ ನಡಪೆರೆಯಿತದು ಆಮಗಿಟ್ಟು ದುಂಬತ್ತ ತಯಾರಿ ಮಲ್ತೊನ್ನ ಬಗಿಟ್ಟು ಜಿಲ್ಲೆದ ಮಾತಾ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಪಿಡಿಒ ನಗರ ಸ್ಥಳೀಯ ಸಂಸ್ಥೆಲಿನ ಗುರ್ಕಾರ್ಯರು ಗ್ರಾಮ ಲೆಕ್ಕಾಧಿಕಾರಿಲಿನ ಒಟ್ಟುಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ವಿಡಿಯೋ ಪಾತ್ರಕತೆ ನಡಪಾಯಿರೋ. ಜಿಲ್ಲಾಧಿಕಾರಿ ಪಾತಿರ್ದು ಸರ್ಕಾರದ ಸೂಚನೆದಂಚ ಶುಕ್ರವಾರ ಕಾಂಡೆ ಎನ್ಮೆಡ್ದು ರಾತ್ರಿ 8 ಗಂಟೆ ಮುಟ್ಟ ಅಭಿಯಾನ ನಡಪುಂಡು ಸಾರ್ವಜನಿಕರು ಇಂದತ್ತ ಪ್ರಯೋಜನ ದೆತ್ತನುಡೊಂದು ಆರ್ಕೆ ನುಂಡಿರೋ. ನಗರ ಬೊಕ್ಕ ಗ್ರಾಮೀಣ ಭಾಗದ ಪ್ರತಿಯೊಂದು ಜಿಲ್ಲೆಡೆಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತರು ಬಿಲ್ ಕಲೆಕ್ಟರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಲು ಪೋದು ಇಡಮುಟ್ಟ ಲಸಿಕೆ ದೆತ್ತುನಂದಿನ 18 ವರ್ಷ ಮಿತ್ತದಕ್ಲಿನು ಗುರ್ತ ಮಲ್ತದು ಪಟ್ಟಿನು ತಯಾರು ಮಲ್ತದಿಯರೆ ಸೂಚನೆ ಕೊರ್ದು ಅಕ್ಲಿಗೂ ಲಸಿಕೆ ದೆತ್ತನರೆ ಜಾಗೆ ಬೊಕ್ಕ ತಾರೀಕುಪ್ಪುನ ಚೀಟ್ ಕೊರ್ದು ಇಂಜೆಕ್ಷನ್ ದೆತ್ತನರೆ ತೆರಿಪಾವುಡುಂದು ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂಡಿರೋ. ಮೆಗಾ ವ್ಯಾಕ್ಸಿನ್ ಮೇಳುಡು 1.5 ಲಕ್ಷ ಇಂಜೆಕ್ಷನ್ ಕೊರ್ಪುನ ಉದ್ದೇಶ ಇತ್ತದು ಗ್ರಾಮ ಪಂಚಾಯತ್ ಸುತ್ತುಡು ಹೆಚ್ಚಿಗೆ ಜನಜಾಗೃತಿ ಮೂಡಾವುಡುಂದು ಅರ್ಪಂಡಿರೋ. ಕೊರೋನಾ ಸೀಕ್ ಬರಂದಿನಂಚ ತಡೆಪುನ ಇಂಜೆಕ್ಷನ್ ಕೊರ್ಪುನ ಈ ಮಾಮಲ್ಲ ಮೇಳೋಡು ಪಾಲಿಕೆ ಸುತ್ತುಡು 40 ಸಾರ, ಬೆದ್ರದ 10 ಸಾರ, ಮುಲ್ಕಿಡು 10 ಸಾರ, ಉಳ್ಳಾಲ 20 ಸಾರ, ಬಂಟ್ವಾಳ 20 ಸಾರ, ಬೆಳ್ತಂಗಡಿ 20 ಸಾರ, ಪುತ್ತೂರುಡು 20 ಸಾರ ಬೊಕ್ಕ ಸುಳ್ಳೆಡು 10 ಸಾರ ಇಂಜೆಕ್ಷನ್ ಕೊರ್ಪುನ ಉದ್ದೇಶ ನಿಘಂಟು ಮಲ್ತದು 553 ಲಸಿಕಾ ಕೇಂದ್ರಲೆಡು ಅಟ್ಟಣೆ ಮಲ್ದನಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಮಾಹಿತಿ ಕೊರಿಯರು. ಇಂಚಿಪ್ಪ ಅತ್ಯಾಚಾರ ಕೇಸ್ ಹೆಚ್ಚೊಂದು ಪುನೇಕು ವಿರೋಧ ತೋಜಾದು ಆರೋಪಿಲೆಗೂ ಕಠಿಣ ಶಿಕ್ಷೆಗೂ ಒತ್ತಾಯ ಮಲ್ತದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಡ್ಲ ಮಕುಲು ಕುಂದಾಪುರಟು ಪ್ರತಿಭಟನೆ ನಡಪಾಯಿರು. ಐನು ಬರವು ಸಂಸ್ಥೆಲಿನ ಎಬಿವಿಪಿ ಸಂಘಟನೆ ಸದಸ್ಯರು ಪ್ರತಿಭಟನೆಡು ಪಾಲ್ಗೊಳ್ಳಿರು. ಜೋಕ್ಲಿರ್ದು ಪರಬೆರೆ ಮುಟ್ಟ ಪೊಣ್ಣುಲಿನ ಮಿತ್ತು ನಡಪುನ ಅತ್ಯಾಚಾರಲಿಗೂ ವಿರೋಧ ತೋಜಾದು ಅತ್ಯಾಚಾರ ನಡಪಾಯಿನಕ್ಲಿಗೂ ಕಠಿಣ ಶಿಕ್ಷೆಗೂ ಒತ್ತಾಯ ಮಲ್ತದು ಕುಂದಾಪುರಡು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕುಡ್ಲ ಮಕುಲು ಪ್ರತಿಭಟನೆ ನಡಪಾಯಿರೋ. ಪರಿಷತ್ದ ಒಡಿಪು ಜಿಲ್ಲಾ ಸಂಚಾಲಕ್ ಆಶೀಶ್ ಶೆಟ್ಟಿ ಪ್ರತಿಭಟನೆ ಪಾತಿರ್ದು ಬೀರ ಪುಂಜನೊಕುಲು ಇತ್ತಿನ ಈ ನಾಡುಡು ಪೊಣ್ಣಗು ಆರಾಧನೆದ ಸ್ಥಾನ ಕೊರ್ತನೋ ನೆಲ ನೀರು ದೇಶ ಮಾತೆಕ್ಲ ಪೊಣ್ಣನ ಸ್ಥಾನ ಕೊರ್ತನ ಪರಂಪರೆ ನಮ್ಮವು ಅತ್ಯಾಚಾರ ಮಲ್ತಿನ ಆರೋಪಿಲೆಗೂ ಕಠಿಣ ಶಿಕ್ಷೆ ಕೊರ್ದು ಕೂಡ ಅಂಚಿನ ನಡಪಂದಿನಂಚ ಕಾನೂನದ ಪೋಡಿಗೆ ಕುಲ್ಲಾವನ ಕೆಲಸ ಆವುಡೊಂದು ಪಂಡಿರೋ. ಯಾವುದೇ ಕಾನೂನು ಕೂಡ ಭಾರತ್ ಮಾತಾ ಕಿ ಘೋಷಣೆಯನ್ನ ಹಾಕೋಂಗಿಲ್ಲ ಅಂತ ಹೇಳಿಲ್ಲ, ಅಥವಾ ನಾವು ಪ್ರತಿಭಟನೆಯನ್ನ ಮಾಡುವಂಗ ಇಲ್ಲ ಅಂತ ಹೇಳಿಲ್ಲ. ಸಂವಿಧಾನ ನಮಗೆ ಹಕ್ಕನ್ನ ಕೊಟ್ಟಿದೆ, ಪ್ರತಿಭಟಿಸುವಂತ ಹಕ್ಕನ್ನ ಕೊಟ್ಟಿದೆ. ಇವತ್ತು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸೇರಿದ್ದೀರಿ. ಇದರಿಂದ ಅಲ್ಲಿ ಯಾವುದೋ ಒಂದು ದೂರದ ಊರಿನಲ್ಲಿ ನಡೆದಂತ ಅತ್ಯಾಚಾರದ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಕುಂದಾಪುರದ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅಥವಾ ಕುಂದಾಪುರದ ಜನತೆಯಲ್ಲಿ ಒಂದು ಮನೋಭಾವ ಬರುತ್ತೆ, ಎಂತ ಶೋಚನೀಯ ಕೃತ್ಯಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ ಅನ್ನುವುದರ ಬಗ್ಗೆ ಅರಿವು ಬರುತ್ತೆ. ಒಂದು ತಾಯಿ 9 ತಿಂಗಳು ಹೊಟ್ಟೆ
ಜನ್ಮ ಯಾಕೆ ಕೊಡ್ತಾಳೆ ಅಂದ್ರೆ ನನ್ನ ಮಗಳು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಒಂದು ಹೆಸರನ್ನ ಮಾಡ್ಲಿ ಅಂತ. ಅಂತಹ ಒಂದು ಆ ಹೆಸರು ಮಾಡ್ಲಿಕ್ಕೆ ಅಲ್ಲ, ಆ ಮಗು ನಾನು ನೆರಳಿಕೆ ಬಿಡ್ತಾ ಇಲ್ಲ ಈ ಒಂದು ಸಮಾಜದಲ್ಲಿ. ಅವರಿಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣಲ್ವಾ? ಅವರ ಮನೆಯಲ್ಲೂ ಬೇರೆ ಹೆಣ್ಮಕ್ಳು ಇಲ್ವಾ ಈ ತರ ಮಾಡ್ಲಿಕ್ಕೆ? ಈಗಿನ ಯೂತ್ಸ್ ಆದವರು ನಾವು ಇದ್ರ ಬಗ್ಗೆ ಮಾತಾಡಬೇಕು. ಇಡೀ ಇಂಡಿಯಾದಲ್ಲಿ ಸರ್ವೆ ಮಾಡಿದಾಗ ನಮಗೆ ಅರ್ಧ ಗಂಟೆಗೆ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗುತ್ತಂದ್ರೆ ನಮ್ಮ ಇಂಡಿಯಾದ ಕಾನೂನು ಎಲ್ಲಿದೆ? ಯಾರಿದ್ರ ಬಗ್ಗೆ ಮಾತಾಡೋರು? ಒಂದು ತಾಯಿ ಒಂದು ಹೆಣ್ಮಗಳು ಹೊರಗೋದಾಗ ಸೆರಗಲ್ಲಿ ಬೆಂಕಿಯನ್ನ ಕಟ್ಕೊಂಡು ಕೆಂಡ ಹೇಗೆ ಕಟ್ಟಿರ್ತಾಳೆ, ಅದು ಎಷ್ಟೊತ್ತಿಗೆ ಸುಡುತ್ತೆ ಅಂತ ನೋಡ್ತಾ ಇರ್ತಾಳೆ. ಯಾಕಂದ್ರೆ ನನ್ನ ಮಗಳು ಮನೆ ಬರೋದು ಎಷ್ಟೊತ್ತಾಗುತ್ತೆ, ಅಥವಾ ನನ್ನ ಮಗಳು ಯಾವ ಕಾಮುಕನ ಕಣ್ಣಿಗೆ ಬಲಿಯಾಗ್ತಾಳೇನೋ ಅನ್ನುವಂತಹ ಭಯ ಆ ತಾಯಿಗೆ ಇದ್ದೇ ಇರುತ್ತೆ. ನಾವೊಂದು ಹೆಣ್ಮಕ್ಳಾಗಿ ಹೆಣ್ಮಕ್ಳನ್ನೇ ಈ ತರ ಪರಿಸ್ಥಿತಿ ನೋಡ್ಲಿಕ್ಕೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾನು 8 ತಿಂಗಳ ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಯ್ತು. ಆ ಮಗುವಲ್ಲಿ ಏನಿದೆ ಅತ್ಯಾಚಾರ ಮಾಡ್ಲಿಕ್ಕೆ? ಏನಿದೆ ಅಂತ ಅವರಿಗೆ ಆ ಮಗುವಲ್ಲಿ ಏನ್ ತೋರ್ತಿದೆ? ಕಾಲೇಜಿಗೆ ಹೋಗುವ ಸ್ಕೂಲ್ಗೆ ಹೋಗುವ ಮಕ್ಕಳಾಯ್ತು, ಅದಾದ್ಮೇಲೆ ಅವರಿಗೆ ವಯಸ್ಸಾದವರು ಆಯ್ತು, ಈಗ ಇಂದ ಹುಟ್ಟೇ ಇರೋ ಮಗು ಬೇಕಾ ಅವರಿಗೆ? ಅಂತವ್ರನ್ನ ಏನ್ ಮಾಡ್ತಾ ಇದಾರೆ? ಕಾನೂನು ಏನ್ ಪ್ರಶ್ನೆ ಮಾಡ್ತಾ ಇದೆ? ಏನು ಮಾಡಕ್ಕಾಗಲ್ಲ. ಅವರನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ, ಪಬ್ಲಿಕ್ ಹ್ಯಾಂಡ್ ಓವರ್ ಮಾಡಿ. ನಾನು ಇರೋ ಎಲ್ಲ ಬಾಯ್ಸ್ ಕೇಳ್ಕೊಂತೀನಿ, ನಿಮ್ಮ ಮನಸ್ಥಿತಿ ಯಾವತ್ತೂ ಬದಲು ಮಾಡ್ಕೊಳ್ಬೇಡಿ. ಒಳ್ಳೆಯ ಒಂದು ಸಮಾಜಕ್ಕಾಗಿ ಬದುಕಿ ಸಮಾಜದ ಹೆಣ್ಣು ಮಕ್ಕಳಿಗೆ ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಿ. ಯಾಕೆ ನಾವು 4 ಜನ ಹೆಣ್ಮಕ್ಳು ಅದ್ರಲ್ಲಿ ಬಂದು ಕೂಗ್ತಾ ಇದೀವಿ ಅಂದ್ರೆ, ಈಗ ಆ ಮಗುವಿಗೆ ಆದಂತಹ ಅನ್ಯಾಯ ಇಲ್ಲಿ ಯಾರಿಗೂ ಮತ್ತೆ ಆಗ್ಬಾರ್ದು, ಯಾರಿಗೂ ಕೂಡ ಆಗ್ಬಾರ್ದು ಅಂತ ನಾನು ಕೇಳ್ಕೊತೀನಿ. ಎಬಿವಿಪಿದ ರಾಜ್ಯ ಜತೆ ಕಾರ್ಯಂತರು ಮಣಿಕಂಠ ಕಳಸ, ನಿರಕ್ಷಿತಾ, ಪ್ರಸನ್ನ, ತಾಲೂಕು ಸಂಚಾಲಕರು ಪ್ರಜ್ವಲ್, ಆಶೀಶ್ ಬೋಳಾ, ವಿಜೇತ್, ಯಶಸ್ವಿನಿ ಬೀಜಾಡಿ, ದೀಪಕ್, ರಶ್ಮಿತಾ, ರಾಹುಲ್, ಋತಿಕ್, ಪಲ್ಲವಿ, ಸಂಜಯ್, ಮೇಘಾ ಪಾಲ್ದೆತೊಂಡಿರೋ. ಐನು ಬರುವ ಸಂಸ್ಥೆಲಿನ ಎಬಿವಿಪಿ ಸಂಘಟನದ ಸದಸ್ಯರು ಪ್ರತಿಭಟನೆಡು ಪಾಲ್ದೆತೊಂಡಿರೋ. ಪ್ರತಿಭಟನೆಡು ಬೊಕ್ಕ ತಹಶೀಲ್ದಾರರಿಡ ಭಿನ್ನೈತೊನ್ನ ಓಲೆ ಕೊರಿಯಿರೋ. ಪುತ್ತೂರು ರಾಜಧಾನಿ ಜ್ಯುವೆಲರಿ ಅಂಗಡಿಡು ಕೆಲಸ ಮಲ್ತೊಂದಿತ್ತಿನ ಸಜಿಪ 300 ಗ್ರಾಮ ನಂದಾವರದ ಹಿದಾಯುತ್ತಲ ಪನ್ಪಿನ ವ್ಯಕ್ತಿ ಸೆಪ್ಟೆಂಬರ್ 13 ದಿಂಚ ತೋಜಂದೆ ಆತಿರು. ಈ ಬಗೆಟ್ ಅರೆನ ಅಮ್ಮೇರು ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರು. ಹಿದಾಯುತ್ತುಲ್ಲಾ ಬೇತೆ ಬೇತೆ ಜನಟ ಕಾಸ್ತೆ ತೊಂದು ಕೊರಂದೆ ಬಾಕಿ ಮಲ್ತಿನ ಬಗೆಟ್ ತೆರೆದು ಬೈತನು. ಬಂಗಾರದ ಅಂಗಡಿಡು ಕೆಲಸ ಮಲ್ತೊಂದಿತ್ತಿನ ವ್ಯಕ್ತಿಯೋರಿ ತೋಜಂದೆ ಆಯ್ನ ಬಗೆಟ್ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಿರೋ. ಸಜಿಪ 300 ಗ್ರಾಮ ನಂದಾವರದ ಅಬ್ದುಲ್ ಬಶೀರ್ ಪನ್ಪುನರಿನ ಮಗೆ ಹಿದಾಯುತ್ತಲ್ಲ ತೋಜಂದೆ ಆಯ್ನ ವ್ಯಕ್ತಿ ಆದಿತ್ತದು ಪುತ್ತೂರ್ದ ಬಂಗಾರದ ಅಂಗಡಿಡು ಕೆಲಸ ಮಲ್ತೊಂದಿತ್ತಿರೋ. ಸೆಪ್ಟೆಂಬರ್ 13 ನಂದಾವರ ಇಲ್ಲಡ್ದು ಬೇಲೆಗಂದು ಪೋದು ಇಲ್ಲಡೆ ಪಿರ ಬರಂದೆ ಏರೆನಲ ಸಂಪರ್ಕದಂತೆ ತೋಜಂದೆ ಆತಿರಂದು ಪೊಲೀಸ್ ದೂರು ಕೊಡ್ದಿತ್ತಿರೋ. ಈ ಬಗೆಟ್ ಪುತ್ತೂರ್ದ ರಾಜಧಾನಿ ಜ್ಯುವೆಲರಿ ಅಂಗಡಿಗೆ ಪೋದು ವಿಚಾರಿಪುನಗ ಹಿದಾಯುತ್ತುಲ್ಲಾ ಪಾಕ ಜನೊಡ್ದು ಕಾಸ್ತೆ ತೊಂದು ಪಿರ ಕೊರಂದಿನ ವಿಚಾರ ತಿಳಿದು ಬೈದನು. ಹಿದಾಯುತ್ತಲ್ಲನ ಅಮ್ಮಿರು ಮಗನ ನಾಡ್ ಪತ್ತದು ಕೊರುಡುಂದು ಪೊಲೀಸರಿಗೂ ಕೇನೊಂದಿರೋ. ರಾಷ್ಟ್ರೀಯ ರಾಜಮಾರ್ಗ ಅಚ್ಪತ್ತಾಜಿತ ಕುಡ್ಲದ ಕರ್ನಾಟಕ ಪಾಲಿಟೆಕ್ನಿಕ್ ಜಂಕ್ಷನ್ ಕೈತಲು ಮೇಲ್ಸಂಕ ಕಟ್ಟೆರೆತ್ತಿನ ಬೇಡಿಕೆಗೆ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಒತ್ತೊಂದು 34 ಕೋಟಿ 8 ಲಕ್ಷ ರೂಪಾಯಿ ಖರ್ಚಿಡು ಕಾಮಗಾರಿ ನಡಪಾಯರೆ ಒಪ್ಪಿಗೆ ಕೊಡ್ತುನುಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರೋ. ಕೇಂದ್ರ ರಾಜಮಾರ್ಗ ಬೊಕ್ಕ ಭೂ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿಯರಿಗೂ ಈ ಬಗೆಟ್ ಭಿನ್ನೈತೊನ್ನಗ ಆರು ಒಪ್ಪಿಗೆ ಕೊಡ್ತಿರಂದು ನಳಿನ್ ಕುಮಾರ್ ಕಟೀಲ್ ಮಾಹಿತಿ ಕೊಡ್ತಿರೋ. ರಾಷ್ಟ್ರೀಯ ರಾಜಮಾರ್ಗ ಅಚ್ಪತ್ತಾಜಿತ ಕುಡ್ಲದ ಕರ್ನಾಟಕ ಪಾಲಿಟೆಕ್ನಿಕ್ ಜಂಕ್ಷನ್ ಕೈತಲ್ ಮೇಲ್ಸಂಕ ಕಟ್ಟೆರೆತ್ತಿನ ಬೇಡಿಕೆಗೂ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಗಮನ ಕೊಡ್ತಂಡು 34 ಕೋಟಿ 8 ಲಕ್ಷ ರೂಪಾಯಿ ಖರ್ಚಿಡು ಕಾಮಗಾರಿ ನಡಪಾಯರೆ ಒಪ್ಪಿಗೆ ಕೊಡ್ತುಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತಿರ. ಕೆಪಿಟಿ ಪ್ರದೇಶಡು ಗಾಡಿಲಿನ ಒತ್ತಡ ಹೆಚ್ಚೊಪ್ಪುನ ಕಾರಣ ಬೊಕ್ಕ ದಿನನಿಚ್ಚ ಈ ಮಾರ್ಗೊಡೆ ಸರಕು ಸಾಗವನ ಗಾಡಿಲು ಸಂಚಾರ ಮಲ್ಪುನಿಡ್ದಾವ್ರ ಸಂಚಾರ ಸಮಸ್ಯೆ ಎದುರಾವುದುಂಡು. ರಾಜಮಾರ್ಗಗೂ ಏರ್ಪೋರ್ಟ್ ಮಾರ್ಗೊಡ್ದು ನಗರಗೂ ಪೊಗ್ಗುನ ಮಾರ್ಗ ಸಂಪರ್ಕ ಇತ್ತಿನಿಡ್ದಾವ್ರ ಗಾಡಿಲಿನ ಒತ್ತಡ ಹೆಚ್ಚಾತಂಡು. ಅಂಚಾದು ಬದಲು ವ್ಯವಸ್ಥೆಗೂ ಒತ್ತಾಯ ಹೆಚ್ಚಾದಿತ್ತಂಡು.
ಆಡಳಿತಗೂ ಸಂಬಂಧಪಟ್ಟದು ಕಿರಿಯಲು ಮುಗಿನ ಬೇರಿಕೆ ಕಾಮಗಾರಿ ಟೆಂಡರ್ ಕಾರ್ಯ ನಡಪುಂಡು 2005-2006 ರಾಜ್ಯಮಾರ್ಗ 4 ಸಾಲ ಅನಗ ಕೆಪಿಟಿ ಬೊಕ್ಕ ನಂತೂರುಡು ಮೇಲ್ಸಂಕದ ಬೇಡಿಕೆ ಇತ್ತಂಡು ಅವೇನು ಕೈ ಬುಡ್ದು ಕುಂಟಿಕಾನ ಕೊಟ್ಟಾರ ಚೌಕಿ ಬೊಕ್ಕ ಬಿಕರ್ನಕಟ್ಟೆ ಕೈಕಂಬ ಕೈತಲು ಮೇಲ್ಸಂಕ ಕಟ್ಟದಿತ್ತಂಡು ಕೆಪಿಟಿ ವೃತ್ತದ ಮೇಲ್ಸಂಕ ಕಟ್ಟುನೇಕ್ ಸಂಬಂಧ ಕೇಂದ್ರ ರಾಜಮಾರ್ಗ ಬೊಕ್ಕ ಭೂ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿಯರಿಗೂ ಭಿನ್ನೈತೊಂದು 6 ಒಪ್ಪಿಗೆ ಕೊಡ್ತಿರಂದು ನಳಿನ್ ಕುಮಾರ್ ಕಟೀಲ್ ಬಂತಿರೋ. ಸಾಗರ್ ಸಾಮ್ರಾಟ್ ಮೀನುಗಾರಿಕೆದ ಪಡವೊಂಜಿ ಮಲ್ಪೆ ಬಂದರಡ್ದು ಮೀನ್ ಪತ್ತೆರೆಪ್ಪೋದು ಕಡಲಡು ಅಪಾಯಗು ತಿಕ್ಕಲ್ದು ಬೂರ್ದಿತ್ತಂಡು ಇಂಡಿಯನ್ ಕೋಸ್ಟ್ ಗಾರ್ಡ್ ಹಡಗು 35 ಮೈಲು ನಾಟೆಕಲ್ಲು ದೂರಡು ತಿಕ್ಕಲ್ದು ಬೂರ್ದಿನ ಪಡವನು ಕರೆ ಒಂದಾದು 11 ಜನಕ್ಲಿನು ಬಚಾವ್ ಮಲ್ತದುಂಡು. ಮೀನುಗಾರಿಕೆಗೂ ಪೋಯಿನ ಹಡಗದ ಇಂಜಿನ್ ಹಾಳಾದು ಅಪಾಯುಡುಪ್ಪುನಗ ಇಂಡಿಯನ್ ಕೋಸ್ಟ್ ಗಾರ್ಡ್ ಹಡಗು 11 ಜನ ಮೀನುಗಾರರನ್ನು ಬಚಾವ್ ಮಲ್ತಿನ ಸಂಗತಿ ಬುಧಾರ ನಡೆತದುಂಡು. ಸಾಗರ್ ಸಾಮ್ರಾಟ್ ಮೀನ್ದ ಓಡ ಮಲ್ಪೆ ಬಂದರಡ್ದು 35 ಮೈಲು ನಾಟೆಕಲ್ಲು ದೂರಡು ಕಡಲ್ದ ಅಪಾಯ ಗೊತ್ತಿಕಲ್ದು ಬುರ್ದಿತ್ತಂಡು ಮೂಜಿ ದಿನೊಡ್ದು ದುಂಬು ಪೋತಿನ ಓಡಗು ಅಪಾಯ ಆಯ್ನ ಬಗೆಟ್ ಅಂಗಾರೆ ತುರ್ತು ರಕ್ಷಣೆ ಬಯಕದು ಭಿನ್ನೈತೊಂದಿರೋ ಕುಡ್ಲಡ್ದು ಐಸಿಜಿ ಶಿಪ್ ರಾಜದೂತು ರಾತ್ರಿ 11 ಗಂಟೆಗೆ ಜಾಗೆಗೆ ಪೋತುಂಡು ಅಂಡ ಬಾರಿ ಗಾಳಿಡ್ದಾವ್ರ ರಕ್ಷಣಾ ಕಾರ್ಯ ಸಾಧ್ಯ ಆತಿಜಾಂಡು ಮುದಾರ ಕಾಂಡೆ ಗಾಳಿದ ರಭಸ ಕಮ್ಮಿ ಆಯ್ನ ಪುರ್ತುಡು ಅಪಾಯಡು ತಿಕ್ಕಲ್ದಿನ ಓಡನು ಒಯ್ತದು ಕರೆ ಒಂದಾದಿರೋ ಅವಿಟಿತ್ತಿನ 11 ಜನ ಬೇಲೆದಕ್ಲಿನು ಮಲ್ಪೆ ಬಂದರದಲ್ಪ ಮೀನುಗಾರಿಕೆ ಇಲಾಖೆಗೆ ಒಪ್ಪಿಯಾದಿರಂದು ತೆರೆದು ಬೈದನು. ಕುಡ್ಲದ ಫಳ್ಳಿರುಡುಪ್ನ ಮಲ್ಬಾರ್ ಗೋಲ್ಡ್ಸ್ ಅಂಡ್ ಡೈಮಂಡ್ ಸಂಸ್ಥೆ ಬಂಗರ್ ಪದ್ದೇದ ಬೇರದ ಒಟ್ಟುಗೂ ಸಮಾಜ ಸೇವೆಲ ಮಲ್ತೊಂದು ಬೈದನು ಗುರುವಾರ ಸಂಸ್ಥೆಡು ಬಡವರಿನ ಕುಟುಂಬಲಿಗೂ ಇಲ್ಲು ಕಟ್ಟುನ ಸೇರ್ನಂಚ ಬೇತೆ ಬೇತೆ ಸಹಾಯಪಣವು ಪಟ್ಟಿರೋ ಕುದ್ರೋಳಿ ಕ್ಷೇತ್ರದ ಆರ್ ಪದ್ಮರಾಜ್ ಮಾಜಿ ಮೇಯರ್ ಜಸಿಂತಾ ವಿಜಯ್ ಆಲ್ಫ್ರೆಡ್ ಪಾಲ್ದೆತ್ತೊಂಡಿರೋ. ಕುಡ್ಲದ ಫಳ್ಳಿರಡು ಪಾಕ ವಶುಲೆಡ್ದು ಬಂಗಾರ್ ಪದ್ದೇದ ವ್ಯವಹಾರ ನಡಪೊಂದು ಪುನಃ ಮಲ್ಬಾರ್ ಗೋಲ್ಡ್ಸ್ ಅಂಡ್ ಡೈಮಂಡ್ ಸಂಸ್ಥೆ ಸಮಾಜ ಸೇವೆನ್ಲ ನಡಪೊಂದು ಬೈದನು ಸಿಎಸ್ಆರ್ ಅನುದಾನದ ಅಡಿಟ್ಟು ಗುರುವಾರ ಬಡವೇರ್ನ 14 ಕುಟುಂಬಲಿಗೂ ಇಲ್ಲು ಕಟ್ಟರೆ ಪಣೋಸಾಯ ಒದಗಾವನ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು ಕುದ್ರೋಳಿದ ಗುರುಬೆಳದಿಂಗಳು ಸೇವಾ ಸಂಸ್ಥೆದ ಗುರಿಕಾರ್ಯರು ವಕೀಲರಾದ ಪುನಃ ಆರ್ ಪದ್ಮರಾಜ್ ಮಾಜಿ ಮೇಯರ್ ಜಸಿಂತಾ ವಿಜಯ್ ಆಲ್ಫ್ರೆಡ್ ಇಂಚ ಬಿನ್ನೆರಿತ್ತದು 14 ಕುಟುಂಬಲಿಗೂ ಪಣೋಸಾಯ ಪಟ್ಟಿಯರು. ನಿಮ್ಮ ಆ ದೇವರ ಕರುಣೆಯಿಂದ ಇನ್ನು ಮುಂದೆ ನಿಮ್ಮ ಕಷ್ಟಗಳು ಕಮ್ಮಿಯಾಗಿ ನಿಮ್ಮ ಲೈಫಲ್ಲಿ ಒಂದು ಖುಷಿದ ವಿಷನ್ಸ್ನ ಕೊಡಬೇಕು ಅಂತ ಹೇಳ್ತಾರೆ ಅದೆಲ್ಲ ಹೋಗಿ ದೇವರ ಒಳ್ಳೆಯದಾಗಿ ಆರ್ ಪದ್ಮರಾಜ್ ಪಾತಿರ್ದು ಉದ್ಯಮಲೆಡು ಲಾಭ ಮಲ್ಪನವು ಸಾಮಾನ್ಯವಾದುಪ್ಪುಂಡು ಅಂಡ ಅವಿನ ಎಡ್ಡೆ ರೀತಿಡು ಗಳಸನಿ ಹುಷಾರಿಜಾಂದಿನಕ್ಲಿಗೆ ಸಹಾಯ ಕೊರ್ಪಿನಿ ಮದ್ಮೆಗೂ ಬಂಗಾರ ಒದಗಾವನ ಒಂದು ಮಾತ ದೇವರ ಮೆಚ್ಚಿನ ಕೆಲಸ ಇಂಚಿನವು ಸಮಾಜಡು ನಡಪೊಡು ಎಂಕುಲ್ಲ ಕುದ್ರೋಳಿಡು ಸಮಾಜ ಸೇವೆ ಕಾರ್ಯ ಕೈಕದೆತ್ತೊಂದಂದು ಪಂಡಿರೋ. ಕೇವಲ ಹೌಸಿಂಗ್ ಇದು ಮಾಡೋರಿಗೆ ಹೆಲ್ಪ್ ಮಾಡುವಂಥದ್ದು ಮಾತ್ರ ಅಲ್ಲ, ಅನಾರೋಗ್ಯಸ್ಥರಿಗೆ ಅವರಿಗೆ ಆರ್ಥಿಕ ಸಹಾಯ, ಅವರ ಒಂದು ಚಿಕಿತ್ಸೆಗೆ ಸ್ಪಂದಿಸುವಂಥದ್ದಾಗಿರ್ಬೋದು, ಅಥವಾ ಇನ್ನು ಮದುವೆ ಆಗುವಂಥ ಕಡು ಬಡತನದ ಹೆಣ್ಣು ಮಕ್ಕಳಿಗೆ ಈ ಗೋಲ್ಡನ್ನು ಕೊಡುವಂಥದ್ದಾಗಿರುವಂಥದ್ದು, ಇಂಥದ್ದೆಲ್ಲ ದೇವರು ಮೆಚ್ಚುವಂಥ ಕೆಲಸ. ಇಂಥ ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ. ಸಂಸ್ಥೆ ಲಾಭದ ದೃಷ್ಟಿಯಿಂದ ಬೆಳಗಿದ್ರೆ ನಾನು ಹೇಳ್ತಿರ್ಲಿಲ್ಲ, ಇದು ಕೇವಲ ಲಾಭ ಮಾತ್ರ ಅಲ್ಲ, ಜನಗಳಿಗೆ ಒಂದು ಉತ್ಕೃಷ್ಟ ಮಟ್ಟದ ಸೇವೆ. ಅದರ ಒಂದಿಗೆ ಬಂದಂಥ ಲಾಭದಲ್ಲಿ ಸಮ್ ಪರ್ಸೆಂಟೇಜ್, ಇಟ್ ಮೇ ಬಿ 5 or 10% ಇಂಥ ಬಡವರ ಸೇವೆಗಾಗಿ ಮೀಸಲಾಗಿಟ್ಟಿಸುವಂಥದ್ದು, ಅದನ್ನು ಆ ಕಡೆಯ ವ್ಯಕ್ತಿಗಳಿಗೆ ತಲುಪಿಸುವಂಥ ಒಂದು ಉತ್ತಮವಾದಂಥ ಯೋಜನೆಯನ್ನು ಮಾಡಿಕೊಂಡದಕ್ಕಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ, ಈ ಕಾರ್ಯವನ್ನು ಶ್ಲಾಘಿಸುತ್ತೇನೆ. ಜಸಿಂತಾ ವಿಜಯ್ ಆಲ್ಫ್ರೆಡ್ ಪಾತಿರ್ದು ಮಲ್ಬಾರ್ ಗೋಲ್ಡ್ ಸಂಸ್ಥೆದ ಕಾರ್ಯಲೆನು ಪಾಕ ವರ್ಷಲಿಡ್ದು ತೂವೊಂದು ಬೈದೆ ಆಸರೆಗಾದು ಇಲ್ಲು ಕಟ್ಟರೆ ಪಾಕ ಜನ ಪುಣೆಪೇರು ಇಲ್ಲುಗಾದು ಕಷ್ಟ ಬರ್ಪುನೇನು ತೂಪ ಮಲ್ಬಾರ್ ಸಂಸ್ಥೆ ಎಡ್ಡೆ ಯೋಜನೆ ಪಾಡೊಂದುಂಡು ಸಂಸ್ಥೆಗೂ ಮೆಚ್ಚುಗೆ ತೆರಿಪಾವೆನ್ ಪಂಡಿರೋ. ಒಂದು ಮನೆ ಕಟ್ಟುವವರಿಗೆ ಮನುಷ್ಯನಿಗೆ ಆಸರೆ ಒಂದು ಮನೆ. ಈ ಆಸರೆಗೋಸ್ಕರ ಅವರು ಎಷ್ಟು ಕಷ್ಟದಲ್ಲಿರುವವರು, ಫಿನಾನ್ಷಿಯಲಿ ಹಿಂದುಳಿದವರು ಎಷ್ಟೊಂದು ಪರಿತಪಿಸುತ್ತಾರೆ ಎನ್ನುವುದು ನಮಗೆ ಗೊತ್ತಿದೆ. ಆದ್ದರಿಂದ ಅವರ ಕಷ್ಟ ಕಾಲದಲ್ಲಿ ನೆರವು ನೀಡುವಂತಹ ಈ ಒಂದು ಸಂಸ್ಥೆಯ ಒಂದು ಉತ್ತಮ ಯೋಜನೆಗೆ ಅಭಿನಂದಿಸುತ್ತೇನೆ.
ಹಾಗೂ ಈ ಸಂಸ್ಥೆಯು ಇನ್ನೂ ಬೆಳೆಯಲಿ, ಅಭಿವೃದ್ಧಿ ಪಥದಲ್ಲಿ ಸಾಗಲಿ. ಶಾಲಿಮಾರ್ ಗ್ರೂಪ್ದ ಆಡಳಿತ ನಿರ್ದೇಶಕರು ಅಬ್ದುಲ್ ರಹೀಂ, ಮಲ್ಬಾರ್ ಶೋರೂಮ್ ನಿರ್ದೇಶಕರು ಕರುಣಾಕರ್, ಗ್ರೂಪ್ ನಾಲೆತ ಆಡಳಿತ ನಿರ್ದೇಶಕರು ಅಹಮದ್ ಬಶೀರ್, ಸಂಸ್ಥೆದ ಒತ್ತು ಸ್ಟೋರ್ ಮುಖ್ಯಸ್ಥರು ಶರತ್ ಚಂದ್ರ, ಸಹಾಯಕ ಸ್ಟೋರ್ ಮುಖ್ಯಸ್ಥರು ಶೌಕತ್ ಅಲಿ, ಅಲ್ತಾಫ್, ಶಾಖೆ ಮ್ಯಾನೇಜರ್ ರಘುರಾಮ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್ ಪಾಲ್ಗೊಂಡಿರು. ಒಡಿಪು ಅಂಬಲಪಾಡಿ ರಾಷ್ಟ್ರೀಯ ರಾಜಮಾರ್ಗ ಕೈತಲ್ದ ಜನಕುಲು ನಡತಂದು ಪೋಪುನ ಮಾರ್ಗೋಡು ಕಜವು ಹೇಸಿಗೆ ಸೈತಿನ ಮುರ್ಗೊಲಿನ ಮಾತ ದಕ್ಕದು ವಾಸನೆ ಬೀರೊಂದುಂಡು. ಈ ಜಾಗಿಡು ಸಿಸಿ ಕ್ಯಾಮೆರಾ ಪಾಡುಡು ಪರಿಸರ ಹಾಳು ಮಲ್ಪನ ಕ್ಲೀನ್ ಪತ್ತದು ಕಠಿಣ ಕ್ರಮ ದೆತನುಡುಂದು ಒಡಿಪು ನಾಗರಿಕ ಸಮಿತಿ ಕಾರ್ಯಕರ್ತರು ನಿತ್ಯಾನಂದ ಒಳಕಾಡು ಒತ್ತಾಯ ಮಲ್ತಿದರು. ಒಡಿಪು ಅಂಬಲಪಾಡಿ ರಾಷ್ಟ್ರೀಯ ರಾಜಮಾರ್ಗ ಕೈತಲ್ದ ಜನಕುಲು ನಡತೊಂದು ಪೋಪುನ ಮಾರ್ಗೋಡು ಜನಕ್ಲೆಗ್ ಬಾರಿ ಕಷ್ಟ ಆತನ. ಸಾರ್ವಜನಿಕರು ಪ್ಲಾಸ್ಟಿಕ್ ಕೋರಿದ ಮಾಸದ ದಕ್ಕುನ ವಸ್ತುಲಿನ ಸೈತಿನ ಮುರ್ಗೊಲಿನ ಮಾತ ದಕ್ಕದು ಸುತ್ತಮುತ್ತು ವಾಸನೆಡು ಪೋಯರ ಸಾಧ್ಯಜಿ ಒಮ್ಮಿಲು ಉತ್ಪತ್ತಿದ ಜಾಗ್ಯಾದ ಪೋತುಂಡು. ಸಂಬಂಧಪಟ್ಟಿನ ಅಧಿಕಾರಿಗಳು ಕೂಡ್ಲೆ ಗುಮನ ಕೊರ್ದು ತ್ಯಾಜ್ಯ ವಿಲೇವಾರಿ ಮಲ್ತದು ಜಾಗಿಡು ಸೂಚನಾ ಫಲಕ ಪಾಡುಡು. ಸಿಸಿ ಕ್ಯಾಮೆರಾ ದೀವೋಡು ಏರಂಡಲದಾಲ ದಕ್ಕುನ ತೋಜುಂಡ ಅಂಚಿನಕ್ಲಿನ ಮಿತ್ತು ಕಠಿಣ ಕ್ರಮದೆ ತೊಂಡು ನಾಗರಿಕ ಸಮಿತಿದ ಕಾರ್ಯಂತಿರು ನಿತ್ಯಾನಂದ ಒಳಕಾಡು ಒತ್ತಾಯ ಮಲ್ತದೆರೋ. ನಮ್ಮ ಉಡುಪಿ ತಾಲೂಕಿನ ಅಂಬಲ್ಪಾಡಿ ಹೈವೇ 66ರ ಈ ಹೈವೇಗೆ ತಾಗಿ ಲಿಂಕ್ ರೋಡ್ ಇದೆ. ಅಲ್ಲಿ ತ್ಯಾಜ್ಯಗಳನ್ನು ಯಾಕಂತೇಳಿದರೆ ಬಹಳಷ್ಟು ಈ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಮತ್ತು ಪ್ರಾಣಿಗಳ ಕಳೆಬರ ಇನ್ನಿತರದ ಈ ಮಾಂಸಗಳ ತುಂಡುಗಳನ್ನು ಅಲ್ಲಿ ಹಾಕಿ ಗಬ್ಬು ವಾಸನೆಯಿಂದ ಹೋಗಲಿಕ್ಕಾಗೋದಿಲ್ಲ. ಅದು ಕೂಡ ಪಾದಾಚಾರಿ ಅವರು ನಡೆಯುವಂಥ ರಸ್ತೆಯಲ್ಲೇ ಇದೆ. ಇದು ಬಹಳಷ್ಟು ಸಲ ನಗರಸಭೆಗೆ ಕಂಪ್ಲೇಂಟ್ ಮಾಡಿದರೂ ಕೂಡ ಇದೇ ರೀತಿಯಲ್ಲಿ ಅಲ್ಲಿ ಆಗ್ತಾ ಇದೆ. ಇದನ್ನು ನಗರಸಭೆಯ ಅಧಿಕಾರಿಯವರು ಇದನ್ನು ವೀಕ್ಷಣೆ ಮಾಡಿ ಇದಕ್ಕೆ ಏನು ನಾಮಫಲಕವೋ ಅಥವಾ ಒಂದು ಏನು CC ಕ್ಯಾಮೆರಾ ಅಳವಡಿಸಿ ಯಾರು ತಪ್ಪಿಸತ್ತರಿದ್ದರೆ ಅವರಿಗೆ ಕಾನೂನು ಪ್ರಕಾರ ಕೈಗೊಳ್ಳಬೇಕಂತೇಳಿ ನಾನು ವಿನಂತಿಸಿ ಮಾಡಿಕೊಳ್ತಿದ್ದೇನೆ. ಅಷ್ಟಮಿ ಮಾರ್ನಿಮಿಂದು ಬೇತೆ ಬೇತೆ ವೇಷ ಪಾಡ್ದು ಕಾಸು ಒಟ್ಟು ಬಲ್ತದು ಅವೇನು ಬಡವಿರ್ನ ಮರ್ದದ ಖರ್ಚಿಗೆ ಪಟ್ಟೊಂದು ಒಡಿಪು ಜಿಲ್ಲೆದ ರವಿ ಕಟಪಾಡಿ ಸಮಾಜ ಸೇವೆ ಮಲ್ತೊಂದುಲ್ಲೇರು. ಈ ಸರ್ತಿ ಡಾರ್ಕ್ ಅಲೈಟ್ ಹಾಲಿವುಡ್ ವೇಷ ಪಾಡ್ದು 7,17,305 ರೂಪಾಯಿ ಒಟ್ಟಾದಿತ್ತದು ಅವೇನು ಬಡವಿರ್ನ ಜೋಕ್ಲೆಗ್ ಮರ್ದಗ್ ಪಣವು ಸಾಯ ಕೊರಿಯರೆ ನಿಘಂಟು ಮಲ್ತಿದಿರೋ. ಪಾಕವರ್ಷಲಿಡ್ದು ಒಡಿಪು ಜಿಲ್ಲೆದ ರವಿ ಕಟಪಾಡಿ ಸಮಾಜ ಸೇವೆ ಮಲ್ತೊಂದು ಹಾಲಿವುಡ್ ಬಾಲಿವುಡ್ ಸಿನಿಮಾದ ಬೇತೆ ಬೇತೆ ವೇಷ ಪಾಡ್ದು ಅವಿಡ್ದು ಒಟ್ಟಾಯಿನ ಕಾಸನು ಹುಷಾರಿಜ್ಜಾದ್ನ ಬಡವಿರ ಜೋಕ್ಲಿನ ಮರ್ದದ ಖರ್ಚಿಗೆ ಕೊರೊಂದು ಬೈದಿರೋ. ಈ ಸರ್ತಿ ಕೊರೋನಾ ಕಷ್ಟದ ಪೊರ್ತುಡ್ಲ ಕೃಷ್ಣಾಷ್ಟಮಿ ಲೆಕ್ಕೊಡು ಡಾರ್ಕ್ ಅಲೈಟ್ ಹಾಲಿವುಡ್ ವೇಷ ಪಾಡ್ದು 7,17,305 ರೂಪಾಯಿ ಒಟ್ಟು ಮಲ್ತಿದಿರೋ. ಅವೇನು ಹುಷಾರಿಜ್ಜಂದಿನ ನರಳುನ ಬಡವಿರ್ನ ಎನ್ಮ ಜೋಕ್ಲೆಗ್ ಸಾಯ ಕೊರಿಯರೆ ನಿಘಂಟು ಮಲ್ತಿದೆರೋ. ಕಟಪಾಡಿ ಪೇಂಟೆ ಬೊಟ್ಟು ಬಬ್ಬುಸ್ವಾಮಿ ಕೊರಗಜ್ಜ ಸಾನುಡು ಸಾಯ ಪಣವು ಪಟ್ಟು ಅಂದು ರವಿ ಕಟಪಾಡಿ ನಮ್ಮ ಕುಡ್ಲ ಚಾನಲ್ಗೆ ತೆರಿಪಾದಿರೋ. ನಾನು ಈ ಟೈಮಲ್ಲಿ ಇಷ್ಟು ಹಣ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕೊರೋನಾ ಒಂದು ಟೈಮಲ್ಲಿ ನಮ್ಮದೊಂದು ಯೋಚನೆ ಇತ್ತು, ಒಂದು 3 ಲಕ್ಷ ಆಗ್ಬೋದೇನೋ ಅಂತ. ಬೆಳಿಗ್ಗೆಯಿಂದ ಮಳೆ ಆ ಥರ ಮಾಡಲಿಕ್ಕೆ ಹಣವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಲೆಕ್ಕ ಮಾಡುವಾಗ ಇಷ್ಟು ದೊಡ್ಡ ಮೊತ್ತ ಬಂದಿದೆ. ತುಂಬ ಸಂತೋಷ ಆಗಿದೆ ನನಗೆ. ತುಂಬ ಅಂದರೆ ಹೇಳಿದರೆ ಈ ಟೈಮಲ್ಲಿ ಕೂಡ ಜನರು ನಮಗೆ 7 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಆ ಜನರು ನಮ್ಮ ಟೀಮಿನ ಮೇಲೆ ಇಟ್ಟಿರುವ ನಂಬಿಕೆ. ಒಡಿಪು ಜಿಲ್ಲಾಧಿಕಾರಿ ಕೂರ್ಮಾರಾವ್, ಅಪಾರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು, ಜಿಲ್ಲಾ SP ವಿಷ್ಣುವರ್ಧನ್, ಕೇಮ ಸ್ವಾಮೀಜಿ ಇತ್ತದು ಹುಷಾರಿಜ್ಜನ್ನ ಬಡವಿರ್ನ ಜೋಕ್ಲೆಗ್ ಸಹಾಯ ಪಣ ಒದಗಾವಣುಂದು ಆರ್ಪಂತಿರೋ. GST ಕಟ್ಟಂದೆ ಸಾಗೌದಿತ್ತಿನ 7 ಕೋಟಿ ರೂಪಾಯಿ ಬೆಲೆತ ಬಜ್ಜೇನು ಬೆಳಗಾವಿಡ ಜಪ್ತಿ ಮಲ್ತದು 7 ಜನಕ್ಲೇನು ಪತ್ತಿದೆರು. ಬೆಳಗಾವಿದ ಕೇಂದ್ರೀಯ ಸರಕು ಬೊಕ್ಕ ಸಾಗಾಣಿಕೆ ಇಲಾಖೆ ಕಾರ್ಯಾಚರಣೆ ನಡಪಾದು ಬೆಳಗಾವಿದ ಕೇಂದ್ರೀಯ GST ಬೊಕ್ಕ ಕೇಂದ್ರೀಯ ಅಬಕಾರಿ ಆಯುಕ್ತಾಲಯ ಜಪ್ತಿ ಮಲ್ತದಡು.
ಜಿಎಸ್ಟಿ ಕಟ್ಟಂದೆ ಸಾಗವೊಂದಿತ್ತಿನ 7 ಕೋಟಿ ರೂಪಾಯಿ ಬೆಲೆತ ಬಜ್ಜೆಯನ್ನು ಜಪ್ತಿ ಮಲ್ತದು 7 ಜನಕ್ಲಿನ ಪತ್ತಿನ ಸಂಗತಿ ಬೆಳಗಾವಿಡ ನಡೆತದುಂಡು. ಬೆಳಗಾವಿದ ಕೇಂದ್ರೀಯ ಸರಕು ಬೊಕ್ಕ ಸಾಗಾಣಿಕೆ ಇಲಾಖೆ ಈ ಕಾರ್ಯಾಚರಣೆ ನಡೆಪಾದುಂಡು. ಬೆಳಗಾವಿದ ಕೇಂದ್ರೀಯ ಜಿಎಸ್ಟಿ ಬೊಕ್ಕ ಕೇಂದ್ರೀಯ ಅಬಕಾರಿ ಆಯುಕ್ತಾಲಯ ಜಪ್ತಿ ಮಲ್ತದು 7 ಬಂಧನ ಮಲ್ತದುಂಡು. ಕುಡ್ಲದ ಡಿಜಿಜಿಐ ಕೊರ್ನ ನಿಘಂಟದ ಮಾಹಿತಿ ದಂಚ ಈ ಕಾರ್ಯಾಚರಣೆ ನಡೆಪಾದಿರೋ. ಮಾಹಿತಿ ತಿಕ್ಕಿನ ಕೂಡ್ಲೆ ಕಾತುಕುಲ್ಲದಿನ ಕೇಂದ್ರ ಇಲಾಖೆದ ಅಧಿಕಾರಿಗಳು ಹುಬ್ಬಳ್ಳಿ ಬೊಕ್ಕ ನವಲಗುಂದ ಮಾರ್ಗೊಡೆ ಸಾಗವೊಂದಿತ್ತಿನ ಲಾರಿಲಿನ್ನು ತಡೆತದಿರೋ. ಬಜ್ಜೆಗೂ ನೂದೆಟ್ಟು ಐನೆ ತಾತು ಜಿಎಸ್ಟಿ ಕಟ್ಟುಡು ಅಂಡ ಅವು ಕಟ್ಟಂದೆ ಮಲ್ಲ ತೆರಿಗೆ ಮೋಸ ಪಿದೈಬೂರ್ದುಂಡು. ಕೇಂದ್ರೀಯ ಜಿಎಸ್ಟಿ ಇಲಾಖೆದ ಸಹಾಯಕ ಕಮಿಷನರ್ ಅಜಿಂಕ್ಯ ಕಾಟಕರ ದುಂಬಾಳ್ತಿಡು ನಡಪೈನ ಕಾರ್ಯಾಚರಣೆಡು ರಾಜೀವ್ ಹೆಗ್ಡೆ, ರಿಯಾಜ್ ಬೆಳಗಾಂಕರ್, ಎಸ್ಪಿ ನಾಯಕ್, ಹಬೀದ್ ಹುಸೇನ್ ನೇಸರಗಿ, ವಿಶ್ವನಾಥ ನಿಡಗುಂದಿ ಪಾಲ್ದೆತ್ತೊಂಡಿರೋ. ಶಿವಮೊಗ್ಗಡು ಬಜ್ಜೆ ಬುಲೆಪಾದು ಡಿಲ್ಲಿ ಅಹಮದಾಬಾದ್ಗೂ ಒದಗಾವದಿತ್ತೇರೋ. ಬೆಳಗಾವಿ ವಾಣಿಜ್ಯ ತೆರಿಗೆ ಇಲಾಖೆದ ಸುತ್ತುದ ವಿಜಯಪುರ ಬೊಕ್ಕ ದಾವಣಗೆರೆ ಅಧಿಕಾರಿಗಳು ಅಕ್ರಮ ತಡೆಪುಜೆರಂದು ದೂರು ಕೇಂದು ಬೈದಂಡು. ಇತ್ತೆ ಕೊಡೋರ ಇನ್ನಿತ ಮಲ್ಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲೆಡು ಸೆಪ್ಟೆಂಬರ್ 17 ಕೊರೋನಾ ಸೀಕ್ ತಡೆಪು ಮಾಮಲ್ಲ ಲಸಿಕಾ ಅಭಿಯಾನ 1.5 ಲಕ್ಷ ಜನಕ್ಕೂ ಇಂಜೆಕ್ಷನ್ ವಿಡಿಯೋ ಪಾತ್ರ ಕಥೆಟು ಜಿಲ್ಲಾಧಿಕಾರಿ ಡಾ ಕೆಬಿ ರಾಜೇಂದ್ರ. ಜೋಕ್ಲಿಡ್ದು ಪರಬೆರೆ ಮುಟ್ಟ ಪೊಂಜೋಲಿನ ಮಿತ್ತು ಅತ್ಯಾಚಾರ ನಡೆತೊಂದು ಪುನೇಕು ವಿರೋಧ ಅಪರಾಧಿಗಳಿಗೂ ಕಠಿಣ ಶಿಕ್ಷೆ ಆವಡು. ಕುಂದಾಪುರಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ. ಮಲ್ಪೆ ಬಂದರಡ್ದು ಮೀನು ಪತ್ತೆರೆ ಪೋದು ಕಡಲಿಡ್ದು ಅಪಾಯ ಗೊತ್ತಿಕ್ಕಲ್ದು ಬೂರ್ನ ಸಾಗರ್ ಸಾಮ್ರಾಟ್ ಓಡ 11 ಜನ ಬೇಲೆ ದಕ್ಲಿನ ಬಚಾವ್ ಮಲ್ತಿನ ಇಂಡಿಯನ್ ಕೋಸ್ಟ್ ಗಾರ್ಡ್ದ ಬೋಟು. ಕುಡ್ಲಾಫಳ್ಳಿರ್ದ ಮಲ್ಬಾರ್ ಗೋಲ್ಡ್ಸ್ ಅಂಡ್ ಡೈಮಂಡ್ ಸಂಸ್ಥೆಡು 14 ಬಡವರ ಕುಟುಂಬಲಿಗೂ ಇಲ್ಲ ಕಟ್ಟರೆ ಪಣವಸಾಯ ಒಂದು ದೇವರ ಮೆಚ್ಚಿನ ಕೆಲಸ. ಆರ್ ಪದ್ಮರಾಜ್. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಇತೇ ಪೊರ್ತುಗೂ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲ್.